ಸೊಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನಿತ ಮಲ್ಲ ಸುದ್ದಿಲು ಒಂಜೇ ಜಾತಿ ಒಂಜೇ ಧರ್ಮ ಒಂಜೇ ದೇವಿರು ಪನ್ಪುನ ಮಾಮಲ್ಲ ಸಂದೇಶ ಸಾರ್ದಿನ ಶ್ರೀ ನಾರಾಯಣಗುರು ಸ್ವಾಮೀಜಿಲಿನ 157ನೇ ಜನ್ಮದಿನಾಚರಣೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಲ್ಯಡು ಕಾರ್ಯಕ್ರಮ ಅಟ್ಟಣೆ ವರ್ಷಲ ಸೋನಾ ತಿಂಗೊಲ್ದ ಪುಣ್ಣಮೆದ ದಿನ ಕಡಲಗ ಪೇರು ಮೈತದು ಕಡಲ ರಾಜನ ಸುಗಿತೊನ್ನ ಮೀನುಗಾರರು ಕೆಎಸ್ಆರ್ಟಿಸಿ ಸೇರಿದ ರಾಜ್ಯದ 4 ನಿಗಮಲಿನ ಸಾರಿಗೆ ಬೇಲೆ ದಾಖಲೆಗೂ ಆಗಸ್ಟ್ ತಿಂಗಳು ಮುಗಿಯೊಂದು ಬತ್ತಂಡಲ ಜುಲೈದ ಸಂಬಳ ತಿಗದಜಿ ಬದುಕು ಸಾಗಾಯರ ಕಷ್ಟ ಅಂದು ಬೇನೆ ಪಟ್ಟೊನ್ನ ಸಾರಿಗೆ ನಿಗಮ ಬೇಲೆ ದಾಖಲು ಜಾತಿ ಜನಗಣತಿದ ವಿವರ ಕೊರ್ದು ಪಾತೆರ್ನ ಸಮಾಜ ಕಲ್ಯಾಣ ಬೊಕ್ಕ ಪಿರವರಿದಿ ವರ್ಗದ ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ. ವಾರ್ತೆದ ವಿವರ ಒಂಜೇ ಜಾತಿ ಒಂಜೇ ಧರ್ಮ ಒಂಜೇ ದೇವಿರ ಪನ್ಪುನ ಮಾಮಲ್ಲ ಸಂದೇಶನು ಲೋಕಗುಸ್ಸಾರ್ನ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆನ 157ನೇ ವರ್ಷದ ಜನ್ಮ ದಿನಾಚರಣೆ ಸೋಮವಾರ ನಾಡು ಡೋರ್ಮೆಲ ನಡೆತಂಡ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಭಜನಾ ಸಂಕೀರ್ತನೆ ಅಭಿಷೇಕ ವಿಶೇಷ ಪೂಜೆ ಮಾತ ಅಟ್ಟಣೆ ಮಲ್ತದಿತ್ತೆರು. ಸಾರತುರ್ಮನುತ್ತ 54 ತಿರುವನಂತಪುರತ ಚೆಂಬಳತಿ ಗ್ರಾಮಡು ಪುಟ್ಟಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಒರಿ ಶಿಕ್ಷಕೆಯಾದ ಗುರು ಸಂತೆರಾದು ಜನಕ್ಲಿಡ್ದು ಬ್ರಹ್ಮಶ್ರೀ ಬಿರುದು ಪಡೆಯಿನಾರು. ಒಂಜೇ ಜಾತಿ ಒಂಜೇ ಧರ್ಮ ಒಂಜೇ ದೇವಿರ ಪನ್ಪುನ ಮಾಮಲ್ಲ ಸಂದೇಶ ಸಾರ್ದಿನ ಲೋಕ ಗುರು ನಾರಾಯಣ ಸ್ವಾಮಿನ 157ನೇ ವರ್ಷದ ಜನ್ಮ ದಿನಾಚರಣೆ ಸೋಮವಾರ ಬಾರಿ ಸಂಭ್ರಮಡು ನಡೆತದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ಇಡೀ ದಿನದ ಕಾರ್ಯಕ್ರಮ ಅಟ್ಟಣೆ ಆದಿತ್ತದ. ನಾರಾಯಣ ಗುರುಕ್ಲಿನ ಮೂರ್ತಿದ ಎದುರು ಭಜನಾ ಸಂಕೀರ್ತನೆ ನಡಪಾದು ವಿಶೇಷ ಪೂಜೆ ಮಲ್ತೆರು. ಕ್ಷೇತ್ರದ ಆಡಳಿತ ಮಂಡಳಿ ಗುರ್ಕಾರರು ಎಚ್.ಎಸ್. ಸಾಯಿರಾಮ್, ಒತ್ತು ಗುರ್ಕಾರ್ದಿ ಉರ್ಮಿಳಾ ರಮೇಶ್ ಕುಮಾರ್, ಕಾರ್ಯಂತೆರು ಮಾಧವ ಸುವರ್ಣ, ಕೋಶಾಧಿಕಾರಿ ಆರ್ ಪದ್ಮರಾಜ್, ಅಭಿವೃದ್ಧಿ ಸಮಿತಿದ ಡಾಕ್ಟರ್ ಬಿ.ಜಿ. ಸುವರ್ಣ ಇಂಚ ರಡ್ಡು ಸಮಿತಿಲಿನ ಪದಾಧಿಕಾರಿಗಳು ಪಾಲ್ದೆತ್ತೊಂಡೆರು. ಸಂಸದರು ಅಂಚನೆ ರಾಜ್ಯ ಬಿಜೆಪಿ ಗುರ್ಕಾರರು ನಳಿನ್ ಕುಮಾರ್ ಕಟೀಲ್, ಶಾಸಕರು ವೇದವ್ಯಾಸ್ ಕಾಮತ್ ಭೇಟಿ ಕೊರ್ದು ಪೂಜೆ ಸಂದಾದು ಗುರುಕ್ಲಿನ ಇಂಬುನಟ್ಟೊಂಡೆರು. ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರರು ರವಿಶಂಕರ್ ಮಿಜಾರ್, ಬಿಜೆಪಿ ದಕ್ಷಿಣ ಮಂಡಲ ಗುರ್ಕಾರರು ವಿಜಯ್ ಕುಮಾರ್ ಶೆಟ್ಟಿ, ಪಾಲಿಕೆ ಸದಸ್ಯರು ಜಯಶ್ರೀ ಕುಡ್ವಾ, ಸಂಧ್ಯಾ ಮೋಹನ್ ಆಚಾರ್, ಪಾಲಿಕೆ ನಾಮ ನಿರ್ದೇಶಿತ ಸದಸ್ಯರು ರಾಧಾಕೃಷ್ಣ ಒಟ್ಟಿಗಿದ್ದರು. ಕೇರಳದ ನಾಡಿಂದ ಧಾವಿಸಿದ ಗುರುವೆ, ಈ ನಮ್ಮ ಆತ್ಮದಲ್ಲಿ ಬೆಳಕಾಗಿ ಇರುವೆ. ತನುವು ನೀನೇ ನಮ್ಮ ಮನವು ನೀನೇ, ತನುವು ನೀನೇ ನಮ್ಮ ಮನವು ನೀನೇ, ನಮದೇನು ಇಲ್ಲ ನೀನೆ ನಮಗೆಲ್ಲ. ತನುವು ನೀನೇ ನಮ್ಮ ಮನವು ನೀನೇ. ಕುಡ್ಲದ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಸೋಮವಾರ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆನ 157ನೇ ವರ್ಷದ ಜನ್ಮ ದಿನಾಚರಣೆ ನಡೆತದ. ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಗುರ್ಕಾರರು ಎಚ್.ಎಸ್. ಸಾಯಿರಾಮ್ ಕಾರ್ಯಕ್ರಮ ಉದೀಪನ ಮಲ್ತೆರು. ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವಿರು ಪನ್ಪುನ ಮಾಮಲ್ಲ ಸಂದೇಶನು ಲೋಕಗು ಸಾರ್ದಿನ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆನ 157ನೇ ವರ್ಷದ ಜನ್ಮ ದಿನಾಚರಣೆ ಸೋಮವಾರ ನಾಡು ಡೋರ್ಮೆಲ ನಡೆತಂಡ ಕುಡ್ಲದ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಇಡೀ ದಿನದ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರು. ಕಾಂಡೆ ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಗುರ್ಕಾರರು ಎಚ್.ಎಸ್. ಸಾಯಿರಾಮ್ ಕಾರ್ಯಕ್ರಮ ಉದೀಪನ ಮಲ್ತೆರು. ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಒತ್ತು ಗುರ್ಕಾರ್ದಿ ಉರ್ಮಿಳಾ ರಮೇಶ್ ಕುಮಾರ್, ಕೋಶಾಧಿಕಾರಿ ವಕೀಲರು ಆರ್ ಪದ್ಮರಾಜ್, ಅಭಿವೃದ್ಧಿ ಸಮಿತಿದ ಸದಸ್ಯರು ಡಾಕ್ಟರ್ ಬಿ.ಜಿ. ಸುವರ್ಣ, ಗೋಕರ್ಣನಾಥೇಶ್ವರ ಕಾಲೇಜು ಪ್ರಿನ್ಸಿಪಾಲರು ಸರ್ವ ಸದಸ್ಯರು ಪಾಲ್ದೆತ್ತೊಂಡಿರು. ಭಜನಾ ಸಂಕೀರ್ತನೆ ನಡಪಾದು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆಗೂ ಪೂಜೆ ಕರಿತೆರು. Thank you.
ಮೊಗವೀರ ಮಹಾಸಭದ ನಿಲೆಟ್ಟು ಮೊಗವೀರ ಪಟ್ನ ಕಡಲ ಬರಿಟ್ಟು ಐತಾರ ಸಮುದ್ರ ಪೂಜೆ ನಡಪಾಯಿರು. ವಿಠೋಬಾ ರುಕುಮಾಯಿ ಭಜನಾ ಮಂದಿರಡು ಭಜನಾ ಸಂಕೀರ್ತನೆ ಬಯ್ಯಗು ಮೆರವಣಿಗೆ ಅವಿಡ್ದು ಬೊಕ್ಕ ಕಡಲ ಪೂಜೆ ಮಲ್ತದು ಕಡಲ ರಾಜನು ಸುಗಿತೊಂಡಿರು. ವರ್ಷಲ ಸೋನ ತಿಂಗುಲ್ದ ಪುಣ್ಣಮೆದ ದಿನ ಕಡಲಗು ಪೇರು ಮೈತದು ಕಡಲ ರಾಜನು ಸುಗಿತೊನ್ವೆರ. கடலடு மீன் பத்துன ಮೊಗವೀರರು ಕಡಲಗ ಜತ್ತದು ಸಾಸ ಮಲ್ತದು ಮೀನ್ ಪತ್ವೇರ. ಈ ಪೊರ್ತುಡು ಏರೆಗ್ಲ ದಾಲ ಆಯರೆ ಬಲ್ಲಿ ಮೀನು ಸಂಪತ್ತು ಒದಗದು ಬರುಡುಂದು ಈ ಪೊರ್ತುಡು ಕಡಲ ರಾಜನು ಸುಗಿತೊನ್ವೆರ. ಉಳ್ಳಾಲ ಮೊಗವೀರ ಪಟ್ನುಡು ಮೊಗವೀರ ಮಹಾಸಭದ ನಿಲೆಟ್ಟು ಐತಾರ ಕಾರ್ಯಕ್ರಮ ಅಟ್ಟಣೆ ಆದಿತ್ತಡ. ಶ್ರೀ ವಿಠೋಬಾ ರುಕುಮಾಯಿ ಭಜನಾ ಮಂಡಳಿಡು ಭಜನೆ ವಿಶೇಷ ಪೂಜೆ ನಡಪಾಯರು. ಬಯ್ಯಗು ಮೆರವಣಿಗೆಡು ಮೊಗವೀರ ಪಟ್ನ ಕಡಲ ಬರಿಕು ಪೋದು ಕಡಲಗು ಪೇರು ಮೈತದು ಸುಗಿತೊಂಡೆರ. ಉಳ್ಳಾಲ ಮೊಗವೀರ ಮಹಾಸಭದ ಗುರ್ಕಾರ್ಯರು ಭರತ್ ಕುಮಾರ್, ವಿಠೋಬಾ ರುಕುಮಾಯಿ ಭಜನಾ ಮಂದಿರದ ಗುರ್ಕಾರ್ಯರು ಲೋಕನಾಥ ಪುತ್ರನ್, ಯಾದವ ಬಂಗೇರ, ತಾರನಾಥ ಸುವರ್ಣ, ದಯಾನಂದ ಗುರಿಕಾರ ಬೊಕ್ಕ ಭಕ್ತರು, ಮೀನುಗಾರರು, ಶ್ರೀರಾಮ ಭಜನಾ ಮಂದಿರದ ಪದಾಧಿಕಾರಿಗಳು ಪಾಲ್ದೆತೊಂಡೆರು. ಸಮುದ್ರ ರಾಜ ಎಂಗ್ಲ ಹಿರಿಯಾಕ್ಲು ಬತ್ತ ಕಿರಿಯಾಕ್ಲು ಮುಟ್ಲ ಈ ಸಮುದ್ರ ಮೀನು ಬತ್ತದು ಮೀನುಗಾರಿಕೆ ಮಲ್ತೊಂದು ಎಂಗ್ಲ ಜೀವನ ಕಟ್ತೊಂದು ದೈವ ದೇವರನ್ನ ಪೂಜೆ ಪುನಸ್ಕಾರ ಮಲ್ತುತ್ತಿನ ಎಂಗ್ಲು ಭಕ್ತಿದ ಬಡ ಸಂಸಾರ ಆ ಪ್ರಕಾರ ಕಾಲಗಳು ಎಂಗ್ಲ ಮೀನು ಸಂಪತ್ತನ್ನು ಬಾಡಾದ ಈ ಸೇವನೆಗಳು ಕಾಲಗಳು ಮಲ್ತೊಂದಲ್ಲ ಆ ಪ್ರಕಾರ ಇನ್ನದ ದಿನಗಳ ಹೆಂಗೆ ಪ್ರಾರಂಭ ಮಲ್ತ ಈ ಸಮುದ್ರ ಅವಕಾಶ ಚಂದಗಳು ಬೆರಿಸಾಯ್ದು ಅಂತ ಬೆರಿಸಾಯ್ದು ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ರಾಮನಾಥ ದೇವರ ಪಾದಾರವಿಂದಕ್ಕೆ ಸುದೆಟ್ ತಿಕ್ಕಲ್ದು ಬುರ್ದಿನ ಪೆತ್ತ ಒಂಜೆನು ಸುದೆಟ್ ಬೊಲ್ಲ ತಮೆಲೊಂದಿತ್ತಂಡಲ ಗನ್ನಿ ಮಲ್ಪಂದೆ ಬಚಾವ್ ಮಲ್ತಿನ ಸಂಗತಿ ಬಂಟ್ವಾಳ ತಾಲೂಕದ ನಾವೂರು ಗ್ರಾಮದ ಬಡಗುಂಡಿಡು ನಡೆತದಂಡ. ಸುದೆಡ್ದು ತಿಕ್ಕಲ್ದು ಬೂರ್ದಿನ ಪೆತ್ತ ಒಂಜೇನು ಸುದೆಟ್ಟು ಬೊಲ್ಲ ತಮೆಲೊಂದಿತ್ತಂಡಲ ಗನ್ನಿ ಮಲ್ಪಂದೆ ಬಚಾವ್ ಮಲ್ತಿನ ಸಂಗತಿ ಬಂಟ್ವಾಳ ತಾಲೂಕದ ನಾವೂರು ಗ್ರಾಮದ ಬಡಗುಂಡಿಡು ನಡೆತದಂಡ. ಬೊಲ್ಲೊಡು ತಿಕ್ಕಲ್ನ ಪೆತ್ತನು ನಾವೂರ್ದ ರಕ್ಷಿತ್ ಮೈಂದಾಳ ಬೊಕ್ಕ ಲೋಕೇಶ್ ಬಚಾವ್ ಮಲ್ತಿದೇರ. ಉಮೇಶ್ ಪನ್ಪುನಾರು ಕೈಕಂಜ್ಲೆನು ಮೇಯರೆ ಸುದೆತ್ತ ಆಯರಿಗೂ ಬುಡ್ದಿತ್ತೆರ. ಬರ್ಸ ಹೆಚ್ಚಾದ ಬೊಲ್ಲ ಏರ್ದಿತ್ತಂಡ. ಪೆತ್ತ ಸುದೆಕ್ ಬೂರ್ದುಂಡು. ಇಲ್ಲೋ ಕೆಳಗು ಬತ್ತಿನ ಜವಣೆರೆ ಕೂಟ ಸುದೆಕ್ ಜತ್ತದು ಬಲ್ಲು ಪಾಡ್ದು ಪೆತ್ತನು ಬಚಾವ್ ಮಲ್ದೆರ. ಈ ಮನುಷ್ಯತ್ವದ ಕಾರ್ಯಗೂ ದೋಸ್ತಿಲು ವಿನಯ್ ಸೂರ, ಹೇಮಂತ್ ಸೂರ, ನಿಶಾಂತ್ ನಾವೂರು, ರಂಜಿತ್, ಪ್ರಜ್ವಲ್, ಸುಮಂತ್ ಸಹಾಯ ಕೊರ್ದಿತ್ತೆರ. ಈ ಕಾರ್ಯ ಸರ್ವೇರ್ನಲ ಮೆಚ್ಚುಗೆಗೂ ಸಂದದುಂಡು. ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆದ ಪುನಗ ಜಾತಿ ಜನಗಣತಿ ಮಲ್ತದಿತ್ತಂಡು. ಅಪಗದ ಆಯೋಗದ ಗುರ್ಕಾರ್ಯರಾದ ಕಾಂತರಾಜು ಜವಾಬ್ದಾರಿಕೆ ಕೊರ್ದಿತ್ತೆರ. ಇಂಚ ಜಾತಿ ಗಣತಿ ವಿಚಾರಗೂ ಸಂಬಂಧಪಟ್ಟದು ಪ್ರತಿಕ್ರಿಯೆ ಕೊರ್ದು ಸಮಾಜ ಕಲ್ಯಾಣ ಅಂಚನೆ ಪಿರವರಿದಿ ವರ್ಗೊಲಿನ ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ ಸುದ್ದಿಕೂಟೋಡು ವಿವರ ಕೊರ್ದು ಪಾತಿರಿಗಿರು.
ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾದುಪ್ಪನಗ ಜಾತಿ ಜನಗಣತಿ ಮಲ್ತದಿತ್ತಂಡ ಅಪಗದ ಆಯೋಗದ ಗುರ್ಕಾರ್ಯರಾದ ಕಾಂತರಾಜು ಜವಾಬ್ದಾರಿಕೆ ಕೊರ್ದಿತ್ತೇರೋ ಆ ಪುರ್ತುಡು ಜಾತಿ ಗಣತಿ ಪೂರ ಆದ್ ವರದಿ ತಯಾರಾದಿತ್ತಂಡ ಜಾತಿ ಜನಗಣತಿ ವರದಿ ಬುಡುಗಡೆಗೂ ನಮ್ಮಲ ಆಗ್ರಹ ಕೊರ್ದಿತ್ತ ದಾಯ ಬುಡುಗಡೆ ಮಲ್ತದ ಜೆರಂದು ಗೊತ್ತಿಜ್ಜಿ ಕಾಂತರಾಜರ್ನ ಸಮಯಡು ವರದಿ ಸರ್ಕಾರಗೂ ಮಂಡನೆಯಾತಜಿ ಪಂದು ಸಮಾಜ ಕಲ್ಯಾಣ ಪಿರವರಿದಿ ವರ್ಗದ ಸಚಿವರು ಕೋಟಾ ಶ್ರೀನಿವಾಸ ಪೂಜಾರಿ ಪಂತಿರೋ ಸುದ್ದಿಗಾರರೊಟ್ಟಿಗೂ ಪಾತಿರ್ನ ಆರು ಜಾತಿ ಜನಗಣತಿ ವಿಚಾರಗೂ ಸಂಬಂಧಪಟ್ಟದು ಪ್ರತಿಕ್ರಿಯೆ ಕೊರಿಯರು ಪಿರವರಿದಿ ವರ್ಗದ ಆಯೋಗದ ಗುರ್ಕಾರ್ಯರು ಜಯಪ್ರಕಾಶ್ ಹೆಗ್ಡೆ ಉಲ್ಲೇರು ನೆತ್ತ ಬಗ್ಗೆ ಕೆಲವು ಪ್ರಕರಣಲು ಹೈಕೋರ್ಟುಡು ದಾಖಲೆ ಆತಂಡು ಜಾತಿದ ಜನಗಣತಿ ವರದಿ ಸರ್ಕಾರಗೂ ಪೌನ ನಿರೀಕ್ಷೆ ಉಂಡು ವರದಿ ಸರ್ಕಾರಗೂ ಸಲ್ಲಿಕೆ ಆಯ್ಬೊಕ್ಕ ತೀರ್ಮಾನದ ತೊನ್ವಿರಂದು ಪಂಡಿರೋ ಕೊರೋನಾ ಪಾಸಿಟಿವಿಟಿ ರೇಟ್ ಕಮ್ಮಿ ಆವಂದಿನ ಕಾರಣ ಕರಾವಳಿ ಜಿಲ್ಲೆಡು ಶಾಲಾ ಕಾಲೇಜು ಸುರುವಾಪಿನ ಕಡೆ ಸುಣ್ಣೊಂದು ಪಂಡಿರೋ ಜನಾಶೀರ್ವಾದ ಯಾತ್ರೆ ಅತ್ತು ಜನದ್ರೋಹ ಯಾತ್ರೆ ಪಂದು ಉಗ್ಗಪ್ಪೆರ ಪಂತಿನ ಪಾತ್ರಗೂ ಜವಾಬ್ ಕೊರನ ಕೋಟಾ ಶ್ರೀನಿವಾಸ ಪೂಜಾರಿ ಉಗ್ಗಪ್ಪೆರು ಅರೆನವೇ ರೀತಿಯ ವಿಮರ್ಶೆ ಮಲ್ದಿರೋ ಉಗ್ಗಪ್ಪೆರು ಸೇರ್ದು ಕೆಲವು ಮುಖಂಡರು ಕಾಲಕಾಲಗೂ ಸರ್ಟಿಫಿಕೇಟ್ ಕೊಡ್ಪಿರೋ ಮಾತಿರ್ನಲ ಭಾವನೆ ಪಂದು ನಮ್ಮ ಅರ್ಥ ಮಲ್ದ ನಮ್ಮ ಜನಾಶೀರ್ವಾದ ಉಪ್ಪುನ ಸರ್ಕಾರ ಅಂತ ಪಂಡಿರೋ ಹಿಂದಿನ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಜಾತಿ ಜನಗಣತಿಯ ಬಗ್ಗೆ ಅವತ್ತಿನ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿರುವಂಥ ಕಾಂತರಾಜರಿಗೆ ಜವಾಬ್ದಾರಿಯನ್ನು ಕೊಟ್ಟು ಹಣವನ್ನು ಬಿಡುಗಡೆ ಮಾಡಿರ್ತಾರೆ. ಬಹುತೇಕ ಅವರ ಅವಧಿಯಲ್ಲೇ ಆ ಜಾತಿ ಜನಗಣತಿ ಅರ್ಥಾತ್ ಆರ್ಥಿಕ ಜನಗಣತಿ ಮುಗಿದು ವರದಿಗಳು ಸಿದ್ಧವಾಗುತ್ತೆ. ಆ ಸಂದರ್ಭದಲ್ಲಿ ನಾನು ಕೂಡ ವಿಧಾನ ಪರಿಷತ್ತಿನಲ್ಲಿ ಜಾತಿ ಜನಗಣತಿ ಸಿದ್ಧವಾಗಿದೆ, ಬಿಡುಗಡೆ ಮಾಡಬೇಕು ಅಂತೇಳಿ ಅಂದಿನ ಸರ್ಕಾರಕ್ಕೆ ಆಗ್ರಹವನ್ನು ಕೂಡ ಮಾಡಿದ್ದೇನೆ. ಅವತ್ತು ಅವ್ರು ಯಾಕೆ ಬಿಡುಗಡೆ ಮಾಡಿಲ್ವೋ ನನಗೆ ಗೊತ್ತಿರಲಿಲ್ಲ. ನಮ್ಮ ಒತ್ತಾಯ ಆಗಲೂ ಇತ್ತು. ಇವಾಗಲೂ ನಮ್ಮಲ್ಲೇನು ಗೊಂದಲಗಳಿಲ್ಲ. ಪ್ರಸ್ತುತ ಕಾಂತರಾಜರವರ ಅವಧಿಯಲ್ಲಿ ಜಾತಿ ಜನಗಣನೆಯ ಮಂಡನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರಲಿಲ್ಲ ಆ ವರದಿಯನ್ನು. ಪ್ರಸ್ತುತ ಇವತ್ತು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿ ಜಯಪ್ರಕಾಶ್ ಹೆಗಡೆಯವರು ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜಾತಿ ಜನಗಣತಿ ವಿಚಾರಕ್ಕೆ ಕೆಲವು ಪ್ರಕರಣಗಳು ಕೂಡ ಹೈಕೋರ್ಟ್ನಲ್ಲಿ ದಾಖಲಾಗಿವೆ. ಆ ಜಾತಿ ಜನಗಣತಿಯನ್ನು ವರ್ಗದ ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಡಲಾಗಿದೆ. ಈ ಮಧ್ಯೆ ಇರುವಂಥದ್ದೇನೆಂದರೆ, ಜಾತಿ ಜನಗಣತಿ ಇವತ್ತು ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಸುಪರ್ದಿಯಲ್ಲಿ ಇರುವುದರಿಂದ, ನನಗಿರುವಂಥ ಮಾಹಿತಿಯಂತೆ ಅದು ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿರುವುದರಿಂದ ಜಾತಿ ಜನಗಣತಿ ಮತ್ತು ಆರ್ಥಿಕ ಜನಗಣತಿಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವುದನ್ನು ನಾವು ನಿರೀಕ್ಷೆಯಲ್ಲಿದ್ದೇವೆ. ಸರ್ಕಾರಕ್ಕೆ ಅವರು ಸಲ್ಲಿಸಿದ ಮೇಲೆ ಅದರ ಬಗ್ಗೆ ಏನು ತೀರ್ಮಾನ ಮಾಡಬೇಕಂತ ನಾವು ಯೋಚನೆ ಮಾಡ್ತೇವೆ. ಕುಡ್ಲಬೆಂದೂರುವೆಲ್ದ ಖಾಸಗಿ ಆಸ್ಪತ್ರೆಡು ಪುಣ ಒಂಜೆ ತಾಕಿ ಬಿಟ್ಟಿತ್ತಿನ ವಜ್ರದ ರಿಂಗನ್ನು ಕಂಡದಿನ ಆರೋಪಿನ ಪೊಲೀಸರು ನಾಡ್ಪತ್ತದೇರೋ ಸಿಸಿಟಿವಿ ತನಿಖೆ ಮಲ್ತದು ಪೊಲೀಸರು ಭದ್ರತಾ ಬೇಲೆದಾಯನು ಪತ್ತದೇರೋ ವಜ್ರದ ರಿಂಗನ್ನು ಹೃದಯಾಘಾತಡು ತೀರ್ದಿನ ಬಳ್ಳಲ್ ಭಾಗದ ಹರೀಶ್ ಶೆಟ್ಟಿ ಕುಟುಂಬಗೂ ಕೈಪಗತ್ತೇರೋ ಕುಡ್ಲಬೆಂದೂರುವೆಲ್ದ ಖಾಸಗಿ ಆಸ್ಪತ್ರೆಡು ಪುಣತ ಶೆಡ್ ಹಿಡಿದು ಪುಣೊಡ್ದು ತೋಜಂದೆ ಆತಿನ ವಜ್ರದ ರಿಂಗನ್ನು ಪೊಲೀಸರು ನಾಡ್ಪತ್ತದೇರೋ ಸಿಟಿ ಸೆಂಟರ್ ಮಾಲ್ಡ್ ಭದ್ರತೆ ವಿಭಾಗ ಮ್ಯಾನೇಜರ್ ಪಡೀಲ್ದ ಹರೀಶ್ ಶೆಟ್ಟಿ ಬಳ್ಳಲ್ ಬಾಗಡು ವಾಸಮಲ್ತೊಂದಿತ್ತದು ಗುರುವಾರ ಹೃದಯಾಘಾತ ಆದು ತೀರ್ದೆರೋ ಅರೆನ ಪುಣ ಶೆಡ್ಡು ಪುನಗ ಕೆಬಿತ ವಜ್ರದ ರಿಂಗ್ ಮಾಯಾತಂಡೋ ಪೊಲೀಸರು ಸಿಸಿಟಿವಿ ತನಿಖೆ ಮಲ್ಪುನಗ ಭದ್ರತಾ ಬೇಲೆದಾಯ ದಿನ ಗೊತ್ತಾತಂಡೋ ರಿಂಗನ್ನು ಪೊಲೀಸರು ಹರೀಶ್ ಶೆಟ್ಟಿ ಕುಟುಂಬಗೂ ಕೈಪಗತ್ತೇರೋ ನನ್ನ ಮಿತ್ತಗಿಂಚಿನ ಸಂಗತಿ ಆಯ್ರೆ ಬಲ್ಲಿಂದು ಪೊಲೀಸರು ಜಾಗ್ರತೆ ಪಂತೆರೋ ಸೆಕ್ಯೂರಿಟಿ ಬೇಲೆಗೂ ಬತ್ತದು ಮೂಜಿ ತಿಂಗೊಲಾತಂಡೋ ಆಯನು ಬೇಲೆಡ್ದು ದೈದಾಂದು ಆಸ್ಪತ್ರೆ ಮ್ಯಾನೇಜರ್ ಡಾಕ್ಟರ್ ಅರುಣ್ ಕುಮಾರ್ ತೆರಿಪಾದೆರೋ ಉಬರ್ದ ಪರಗೇಟ್ ಸುಬ್ರಹ್ಮಣ್ಯ ಕ್ರಾಸ್ ಕೈತಲು ಐತಾರ ರಾತ್ರಿ ಹಿಂದೂ ಸಂಘಟನೆದ ನಾಯಕಿ ಅಶೋಕ್ ಪನ್ಪನರ್ನ ಮೀನದ ಅಂಗಡಿಗೂ ಏರೋದನ್ನ ಪೆಟ್ರೋಲ್ ತೇತದು ಸೂಕೊರ್ದು ಪೊತ್ತಾದೇರು ಈ ಬಗ್ಗೆ ಶಾಸಕರು ಸಂಜೀವ ಮಟ್ಟಂದೂರು ಕಿಡಿಗೇಡಿಲೆಗೂ ಕಠಿಣ ಶಿಕ್ಷೆ ಆವುಡುಂದು ಒತ್ತಾಯ ಮಲ್ತಿದೇರು ಉಬರ್ದ ಪರಗೇಟ್ ಸುಬ್ರಹ್ಮಣ್ಯ ಕ್ರಾಸ್ ಕೈತಲು ಐತಾರ ರಾತ್ರಿ ಹಿಂದೂ ಸಂಘಟನೆ ನಾಯಕನ ಮೀನದ ಅಂಗಡಿಗೂ ಏರೋದನ್ನ ಸೂಕೊರ್ದು ಅಂಗಡಿ ಇಡೀ ಪೊತ್ತಾದೇರು ಅಶೋಕ್ ಪನ್ಪನರ್ನ ಮೀನದ ಅಂಗಡಿಗೂ ಪೆಟ್ರೋಲ್ ತೇತದು ಸೂಕೊರ್ತೇರ ಅಂಗಡಿದ ಉಲಾಯಿನ ಮೀನು ಫ್ರಿಡ್ಜ್ ಇಂಚ ಪಾಕ ಸೊತ್ತುಲು ನಷ್ಟ ಆತನ ಪುತ್ತೂರು ಶಾಸಕರು ಸಂಜೀವ ಮಟ್ಟಂದೂರು ಸೋಮವಾರ ಕಾಂಡೆ ಭೇಟಿ ಕೊಡ್ದು ಪೊಲೀಸರ ಫೋನ್ ಉಡುಪಾತಿರ್ದು ಕಿಡಿಗೇಡಿಲಿನ ಮಿತ್ತು ಕಠಿಣ ಕಾನೂನು ಕ್ರಮ ದೆತ್ತುನರೆ ಸೂಚನೆ ಕೊರಿಯರು ಯಾರಾದರೂ ಡೋನರ್ಸ್ ಎಲ್ಲ ಸಿಗ್ತಾರೆ. ನೋಡಿ, ಇಷ್ಟು ದೊಡ್ಡ ಇದರಲ್ಲಿ ಇದಲ್ಲದೆ ಮೈನಾರಿಟಿ ಇರುವಂಥ ಒಂದು ಪ್ರದೇಶ. ನೋಡಿ, ಆ ಮೈನಾರಿಟಿ ಇರುವಲ್ಲಿ ನೀವು ಬಾಕಿ ಎಲ್ಲ ಮಸೀದಿಗೆ ನೀವು ಪ್ರೊಟೆಕ್ಷನ್ ಕೊಡ್ತೀರಿ. ಇಲ್ಲಿ ನೋಡಿ, 2 ರೋಡ್ ಇದೆ. ಯಾವುದಾದ್ರೂ ನಿಮಗೆ ಇದಾದರೆ
ಕಳ್ಳತನ ಮತ್ತೊಂದು ದರೋಡೆ ಆಗಿ ಹೋಗುದಿದ್ರೆ ಇಲ್ಲೇ ಇಂಟಿಮೇ ಮಾಡಬೇಕು, ಇಲ್ಲ ಮಾಡಬೇಕಲ್ಲ ನೀವು. ಕುಡ್ಲದ ಪ್ರತಿಷ್ಠಿತ ಕಾಲೇಜು ಒಂಜಾಯ್ನ ಶಕ್ತಿ ಶಿಕ್ಷಣ ಸಮೂಹ ಸಂಸ್ಥೆದ ವತಿರ್ದು ಓಣಂ ಪರ್ಬ ರಕ್ಷಾಬಂಧನ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತದು ಕಾಲೇಜು ಶಿಕ್ಷಕರು ಒರಿಯಗೊರಿ ಓಣಂ ಪರ್ಬದ ಎಡ್ಡೆ ಪುನಪಟ್ಟುಂಡೇರು. ಕುಡ್ಲದ ಪ್ರತಿಷ್ಠಿತ ಕಾಲೇಜು ಒಂಜಾಯ್ನ ಶಕ್ತಿ ಶಿಕ್ಷಣ ಸಮೂಹ ಸಂಸ್ಥೆದ ವತಿರ್ದು ಓಣಂ ಮಂಚನೆ ರಕ್ಷಾಬಂಧನ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೇರು. ಕಾಲೇಜದ ಶಿಕ್ಷಕರು ಒರಿಯಗೊರಿ ಓಣಂ ಪರ್ಬದ ಎಡ್ಡೆ ಪುನಪಟ್ಟುಂಡೇರು. ಆಯ್ತೊಟ್ಟಿಗೆ ರಕ್ಷಾಬಂಧನ ಕಟ್ಟದು ಪರ್ಬುನ ಆಚರಿತೇರು. ಈ ಪೊರ್ತುಡು ಶಕ್ತಿ ವಿದ್ಯಾಸಂಸ್ಥೆದ ಆಡಳಿತಾಧಿಕಾರಿ ಡಾಕ್ಟರ್ ಕೆಸಿ ನಾಯಕ್ ಪಾತಿರ್ದು ಓಣಂ ಮಂಚನೆ ರಕ್ಷಾಬಂಧನ ಪರ್ಬ ಖಾಲಿ ಒಂಜಿ ಸಮಾಜಗೂ ಸೀಮಿತಾತ್ ಮಾತಿರ್ಲ ಒಟ್ಟಾದ ಆಚರಿಪುನ ಪರ್ಬ ಅಂತ ಪಂಡೇರು. ಇವತ್ತು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾಕೆ ವಿಶೇಷ ಅಂತ ಹೇಳಿದರೆ, ಓಣಂ ಅಂತ ಹೇಳುವ ಒಂದು ಹಬ್ಬ ಅದು ಒಂದು ಸಮಾಜಕ್ಕೆ ಒಂದು ಜಾತಿಗೆ ಸೀಮಿತವಾದದ್ದು ಅಲ್ಲ ಅಂತ ಅದನ್ನು ಎಲ್ಲರ ಯಾರು ಸಮಾಜದಲ್ಲಿದ್ದವರೆಲ್ಲರ ಒಟ್ಟುಗೂಡಿ ಆಚರಿಸುವಂಥ ಒಂದು ಹಬ್ಬ ಅದು ಕೇರಳದಲ್ಲಿ. ಹಾಗೆ ರಕ್ಷಾಬಂಧನ ಸಮೇತ ಜಾತಿ ಸಂಬಂಧಪಟ್ಟದ್ದು ಅಲ್ಲ, ಇಡೀ ರಾಷ್ಟ್ರೀಯ ಜನತೆಗೆ, ಅಂದರೆ ನಾವು ಭಾರತೀಯರ ಎಲ್ಲ ಭಾರತ ಮಾತೆಯ ಮಕ್ಕಳು, ಭಾರತೀಯರಿಗೆಲ್ಲರಿಗೂ ಸಂಬಂಧಪಟ್ಟಂಥ ಈ ಎರಡು ಹಬ್ಬಗಳು. ಅದರಲ್ಲಿ ರಕ್ಷಾಬಂಧನಕ್ಕೆ ತುಂಬ ಅರ್ಥ ಇದೆ. ಇದನ್ನೀಗ ನನ್ನ ಹಿಂದೆ ಮಾತಾಡಿದ ಸುರೇಶ್ ಜಿಯವರು, ಬಸವೇಶ್ವರವರು ಎಲ್ಲ ಅದರ ವಿವರವಾಗಿ ಹೇಳಿದ್ದಾರೆ. ಅದನ್ನು ಪುನಃ ಹೇಳುವಂಥ ಅವಶ್ಯಕತೆ ಇಲ್ಲ. ಅದರಲ್ಲಿ ನಮಗೆ ಒಂದು ವಿಶೇಷ ಅಂತೇಳಿ ನಾವು ಇವತ್ತು ಶಕ್ತಿ ರೆಸಿಡೆನ್ಷಿಯಲ್ ಈ ಶಾಲೆಯಲ್ಲಿ ಮಾಡ್ತೇವೆ. ರಡ್ಡು ಪರ್ಬಲು ಭಾರತದ ಮಾತ್ರೆಗಳ ಸಂಬಂಧಪಟ್ಟಿನ ಪರ್ಬ. ಈ ಪೊರ್ತುಡು ಮಲ್ಲ ಬಿನ್ನೆರಾದ ಬೈದಿನ RSS ವಿಭಾಗದ ಪ್ರಚಾರಕರು ಸುರೇಶ್ ಇಂಚಪಂತೆರು. ಅಂದರೆ ಈ ಮೂರು ಅಂದರೆ ಮಾದಕ ಮುಕ್ತ, ಮಾಲಿನ್ಯ ಮುಕ್ತ ಸಮಾಜದ ಕಲ್ಪನೆಯನ್ನು ನಾವೇನಾದರೂ ನಮ್ಮ ಕಣ್ಮುಂದೆ 4-6 ವ್ಯಕ್ತಿಗಳಿಗೆ ಜಾಗೃತಿ ಮಾಡಿಸುವಂಥ ಕೆಲಸವನ್ನು ಮಾಡಿದಾಗ ಸಂಸ್ಕಾರಯುಕ್ತವಾದಂಥ ಶಿಕ್ಷಣದ ಆಧಾರದಲ್ಲಿ ಸಮಾಜದಲ್ಲಿರುವಂಥ ಅನೇಕ ವ್ಯಕ್ತಿಗಳು ಜಾಗೃತಿಯಾದಾಗ ರಾಷ್ಟ್ರಭಾವದ ಜಾಗೃತಿ ಆಗತ್ತೆ ಅನ್ನುವಂಥ ಕಲ್ಪನೆಯನ್ನು ನಮ್ಮ ಸಮಾಜ ತೆಗೊಳ್ಬೇಕು ಅನ್ನೋಂಥ ಅಪೇಕ್ಷೆ ಇದೆ. ರಕ್ಷಾಬಂಧನದ ಈ ವರ್ಷಂಪ್ರತಿಯ ಕಾರ್ಯಕ್ರಮದಲ್ಲಿ, ಓಣಮಿನಂತಹ ಈ ಥರದ ವರ್ಷಂಪ್ರತಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಆ ತರಹದ ಸಂಸ್ಕೃತಿಯ ಮೂಲ ಬಿಂದುವಾದಂತಹ ಚಿಂತನೆಯನ್ನು ನಮ್ಮ ಮುಂದಿನ ಪೀಳಿಗೆಗೆ ತೆಗೊಂಡು ಹೋಗುವಂತಹ ವಾರಸುದಾರ ನಾನ, ಸಾಕ್ಷಿ ನಾನ ಅನ್ನುವಂತಹ ಕಲ್ಪನೆಯನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಬೇಕು, ಸ್ಮರಣೆ ಮಾಡಿಕೊಳ್ಬೇಕು. ಆ ಆಧಾರದಲ್ಲಿ ಮುಂದಿನ ಪೀಳಿಗೆ ಈ ಸಂಸ್ಕೃತಿಗೆ ಪೂರಕವಾಗಿ ಬೆಳಿಬೇಕಾದಂತಹ ಚಿಂತನೆಯನ್ನು ಉಳಿಸ್ಕೊಳ್ಬೇಕಾದಂತಹ ವ್ಯಕ್ತಿಗಳಿಗೆ ಕಲ್ಪನೆಯನ್ನು ಕೊಡ್ತಾ ಸ್ಮರಣೆಯನ್ನು ಜಾಗೃತಿ ಮಾಡುವಂತಹ ಕೆಲಸ ರಕ್ಷಾಬಂಧನ ಉತ್ಸವದ ಮೂಲಕ ಆಗಬೇಕು. ಕಾರ್ಯಕ್ರಮಟ್ಟು ಶಕ್ತಿ ಪದವಿ ಪೂರ್ವ ಕಾಲೇಜದ ಪ್ರಾಂಶುಪಾಲರಾಯನ ಟಿ ರಾಜಾರಾಮ್, ಶಕ್ತಿ ವಿದ್ಯಾಸಂಸ್ಥೆದ ವಸತಿ ಶಾಲೆದ ಪ್ರಾಂಶುಪಾಲರು ವಿದ್ಯಾ ಕಾಮತ್, ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ ಮೊಕಲು ಪಾಲ್ಪಡೆದಿದ್ದರು. ಕೆಎಸ್ಆರ್ಟಿಸಿ ಸೇರಿದು ರಾಜ್ಯದ 4 ಸಾರಿಗೆ ನಿಗಮಲಿನ ಬೇಲೆದಕ್ಲೆಗೂ ಜುಲೈ ತಿಂಗುಲ್ದ ಸಂಬಳ ನನ್ನಲ ಕೈ ಸೇರಂದೆ ಬದುಕು ಸಾಗಾಯರೆ ಬಾರಿ ಕಷ್ಟ ಆತನಂದು ದೂರ್ದೆರು. 4 ನಿಗಮಲೆಡು 1,20,000 ಜನ ಬೇಲೆಗಿತ್ತದು 50% ಬಸ್ಸುಲು ಸಂಚಾರ ಮಲ್ತೊಂದುಲ್ಲ. ಕೆಎಸ್ಆರ್ಟಿಸಿ ಸೇರಿದು ರಾಜ್ಯದ 4 ನಿಗಮಲಿನ ಸಾರಿಗೆ ಬೇಲೆದಕ್ಲೆಗೂ ಆಗಸ್ಟ್ ತಿಂಗಳು ಮುಗಿಯೊಂದು ಬತ್ತಂಡಲ ಜುಲೈದ ಸಂಬಳ ಕೈಕ ತಿಕ್ಕದಜಿ ಅಂಚದು ಬದುಕು ಸಾಗಾಯರೆ ಕಷ್ಟ ಆತನು. ಕೆಎಸ್ಆರ್ಟಿಸಿ, ಕೆಕೆಆರ್ಟಿಸಿ,
NWKRTC ಬೊಕ್ಕ BMTC ಇಂಚ 4 ನಿಗಮಲೆಡ್ 1,20,000 ಜನ ಬೇಲೆಗುಲ್ಲೆರೋ. ಕೊರೋನಾ ಸೀಕ್ ಕಾರ್ದೀಪುನ ದುಂಬೆ ಸುರುತವಾರುಡು ಸಂಬಳ ಬರೊಂದಿತ್ತಂಡ 5 ಬೊಕ್ಕ ಸಂಬಳ ಕಡೆಸೊಂದು ಬತ್ತಂಡ. ಕೊರೋನಾ ಕಾರಣ ಪಾಕ ಬಸ್ ಟ್ರಿಪ್ ಕಮ್ಮಿ ಆತಂಡ. ಕೆಲವು ಮಾರ್ಗುಲಿಡು ನನ್ನಲ ಬಸ್ ಪೋವಂದಿಜ್ಜಿ ಓಲ್ವ ಸೇರ್ದು 5% ಬಸ್ಸುಲು ಕೆಲಸ ಸುರು ಮಲ್ತದ. ಕೆಲವು ವಿಭಾಗಡು 5% ಡ್ಯೂಟಿ ಉಂಡು. ಬೇಲೆ ದಕ್ಲಿನ ರಜೆ ಕರಿದುಂಡು ಅಂಚಾದ ಸಂಬಳ ಬರಂದೆ ಸಂಬಳದ ಅಂತಿನ ರಜೆ ಎಂದು ಅವೊಂದುಂಡು. ಬದುಕ ಸಾಗಾಯರ ಕಷ್ಟ ಅಂದು ಸಾರಿಗೆ ನಿಗಮ ಬೇಲೆ ದಕ್ಕಲು ಅಕ್ಲಿನ ಕಷ್ಟ ಪಂಡೊಂದಿರೋ. ಇತ್ತೆ ಕೊಡೋರ ಏನಿತ ಮಲ್ಲ ಸುದ್ದಿರು. ಒಂಜೇ ಜಾತಿ ಒಂಜೇ ಧರ್ಮ ಒಂಜೇ ದೇವಿರು ಪನ್ಪುನ ಮಾಮಲ್ಲ ಸಂದೇಶ ಸಾರ್ದಿನ ಶ್ರೀ ನಾರಾಯಣಗುರು ಸ್ವಾಮೀಜಿಲಿನ 157ನೇ ಜನ್ಮದಿನಾಚರಣೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಲ್ಯುಡು ಕಾರ್ಯಕ್ರಮ ಅಟ್ಟಣೆ. ವರ್ಷಲ ಸೋನಾ ತಿಂಗೊಲ್ದ ಪುಣ್ಣಮೆದ ದಿನ ಕಡಲಗ ಪೇರು ಮೈತದು ಕಡಲ ರಾಜನ ಸುಗಿತೊನ್ನ ಮೀನುಗಾರರು. ಕೆಎಸ್ಆರ್ಟಿಸಿ ಸೇರಿದು ರಾಜ್ಯದ 4 ನಿಗಮಲಿನ ಸಾರಿಗೆ ಬೇಲೆ ದಾಖಲೆಗೂ ಆಗಸ್ಟ್ ತಿಂಗಳು ಮುಗಿಯೊಂದು ಬತ್ತಂಡಲ ಜುಲೈದ ಸಂಬಳ ತಿಗದಜಿ ಬದುಕ ಸಾಗಾಯರ ಕಷ್ಟ ಅಂದು ಬೇನೆ ಪಟ್ಟೊನ್ನ ಸಾರಿಗೆ ನಿಗಮ ಬೇಲೆ ದಕ್ಕಲು. ಜಾತಿ ಜನಗಣತಿದ ವಿವರ ಕೊರ್ದು ಪಾತೆರ್ನ ಸಮಾಜ ಕಲ್ಯಾಣ ಬೊಕ್ಕ ಪಿರವರಿದಿ ವರ್ಗದ ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಇತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲೆ.